ಅಕ್ರಮ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರ ಮನೆಯ ಮೇಲೆ ಸೆಪ್ಟೆಂಬರ್ 6ರಂದು ನಡೆಸಿದ್ದ ದಾಳಿ ವೇಳೆ ಬರೋಬ್ಬರಿ 21.43 ಕೆಜಿ ಚಿನ್ನದ ಬಿಸ್ಕೆಟ್ಗಳು, 10.98 ಕೆಜಿ ಚಿನ್ನ ಲೇಪಿತ ಬೆಳ್ಳಿ ಗಟ್ಟಿಗಳು, 24 ಕೋಟಿ ಮೌಲ್ಯದ 1 ಕೆಜಿ ಚಿನ್ನಾಭರಣವನ್ನ ಜಪ್ತಿ ಮಾಡಿರುವುದಾಗಿ ಜಾರಿ ನಿರ್ದೇಶನಾಲಯ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ತಿಳಿಸಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ಮಾಹಿತಿಯನ್ನ ಇಡಿ ಹಂಚಿಕೊಂಡಿದೆ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮತ್ತು ಇತರರ ವಿರುದ್ಧ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿ ಪಿಎಂಎಲ್ಎ ಕಾಯ್ದೆ 2002ರ ಅಡಿಯಲ್ಲಿ ಚಳ್ಳಕೆರೆಯಲ್ಲಿ ಸೆಪ್ಟೆಂಬರ್ 6ರಂದು ದಾಳಿ ನಡೆಸಲಾಗಿತ್ತು. ಆಕ್ಸಿಸ್ ಬ್ಯಾಂಕ್ನ ಲಾಕರ್ನಲ್ಲಿ 24.5 ಕೆಜಿ ಗೋಲ್ಡ್ ಬಿಸ್ಕೆಟ್, 17 ವಜ್ರದ ಉಂಗುರಗಳು ಪತ್ತೆಯಾಗಿವೆ. ಇವುಗಳ ಜೊತೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಪತ್ರಗಳನ್ನು ಪರಿಶೀಲನೆ ಮಾಡುವಾಗ ಅಧಿಕಾರಿಗಳೇ ತಲೆಗಿರ್ರಂತ ಬಿದ್ದಿದ್ದಾರೆ. ಈ ಬ್ಯಾಂಕ್ ಅಲ್ಲದೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಸುಮಾರು 5 ಕೆಜಿ ಗೋಲ್ಡ್ ಬಿಸ್ಕೆಟ್ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಎಸ್ಬಿಐ ಬ್ಯಾಂಕ್ನಲ್ಲೂ ದುಪ್ಪಟ್ಟು ಗಟ್ಟಿ ಬಂಗಾರದ ಬಿಸ್ಕೆಟ್ ಆಸ್ತಿ ಪತ್ರಗಳು ಸಿಕ್ಕಿವೆ. ಆನ್ಲೈನ್ ಬೆಟ್ಟಿಂಗ್ ಆಪ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಿ ಶಾಸಕ ಪಪ್ಪಿಗೆ ಇಡಿ ಡ್ರಿಲ್ ಮಾಡುತ್ತಿದೆ. ಈ ವೇಳೆ ಅವರ ಹೇಳಿಕೆ ಆಧರಿಸಿ ಚಳ್ಳಕೆರೆ ನಗರದ ಬ್ಯಾಂಕ್ನಲ್ಲಿ ಪರಿಶೀಲನೆ ಮಾಡಲಾಗಿತ್ತು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಾಸವಾಗಿದ್ದ ಚಳ್ಳಕೆರೆ ಬ್ಯಾಂಕ್ನಲ್ಲಿ 3 ಬಾರಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ಈ ವೇಳೆ ವಶಕ್ಕೆ ಪಡೆದಿರುವ ವಸ್ತುಗಳನ್ನು ಸೇರಿ ಈವರೆಗೆ ಜಪ್ತಿ ಮಾಡಿರುವ ಒಟ್ಟಾರೆ ಸ್ವತ್ತುಗಳ ಮೌಲ್ಯ ಸಾವಿರಾರು ಕೋಟಿಗೂ ಮೀರಿದೆ ಅಂತ ಇಡಿ ಅಧಿಕಾರಿಗಳು ಹೇಳಿವೆ. ಹಾಗೂ ಐಷಾರಾಮಿ ಕಾರುಗಳು ಎಷ್ಟು, ಚಿನ್ನ, ಬೆಳ್ಳಿ, ವಜ್ರ ಸಿಕ್ಕಿದೆ ಎನ್ನುವ ಮಾಹಿತಿಯನ್ನ ಸಹ ಇಡಿ ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ದಾಳಿ ವೇಳೆ ಆನ್ಲೈನ್ ಬೆಟ್ಟಿಂಗ್ ನಡೆಸಿರುವುದನ್ನ ಇಡಿ ಪತ್ತೆ ಹಚ್ಚಿದೆ. ವೆಬ್ಸೈಟ್ಗಳ ಮೂಲಕ ಬಂದ ಹಣವನ್ನ ಅಕ್ರಮ ವರ್ಗಾವಣೆ ಮಾಡಿರುವುದನ್ನ ಸಹ ಇಡಿ ಪತ್ತೆ ಮಾಡಿರುವುದಾಗಿ ಹೇಳಿದೆ. ದಾಳಿ ವೇಳೆ ವೀರೇಂದ್ರ ಪಪ್ಪಿ ಕುಟುಂಬ ಬಳಸುತ್ತಿದ್ದ ಲಕ್ಸುರಿ ಕಾರುಗಳನ್ನು ಸಹ ಇಡಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಬೇರೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಹೆಸರಿನಲ್ಲಿ ಲಕ್ಸುರಿ ಕಾರುಗಳನ್ನ ನೋಂದಣಿ ಮಾಡುತ್ತಿದ್ದರು ಎನ್ನುವುದು ಪತ್ತೆಯಾಗಿದೆ. ಪಪ್ಪಿಗೂ ದುಬೈ ಗೋಲ್ಡ್ ಮರ್ಚೆಂಟ್ಗೂ ಕನೆಕ್ಷನ್ ಇತ್ತೆಂದು ಹೇಳಲಾಗುತ್ತಿದೆ. ಈ ಎಲ್ಲ ಗೋಲ್ಡ್ ಬಿಸ್ಕೆಟ್ಗಳು ದುಬೈಯಿಂದ ಬಂದಿತ್ತು ಅಂತ ಹೇಳಲಾಗುತ್ತಿದೆ. ಅಷ್ಟಕ್ಕೂ ದುಬೈನಿಂದ ಬರುವಂತಹ ಚಿನ್ನ ಯಾಕೆ ಅಷ್ಟೊಂದು ಭಾರತದಲ್ಲಿ ಸ್ಮಗ್ಲಿಂಗ್ ಆಗುತ್ತದೆ ಅನ್ನೋದನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಸ್ನೇಹಿತರೆ. ದುಬೈ ಅಂದರೆ ಒಂದು ಮಿಂಚುವಂತಹ ನಗರವಾಗಿದೆ. ದುಬೈನಲ್ಲಿ ಚಿನ್ನ ಖರೀದಿ ಮಾಡುವುದನ್ನ ಬಹಳ ಮಂದಿ ಇಷ್ಟಪಡುತ್ತಾರೆ. ಅದರಲ್ಲೂ ದುಬೈಗೆ ಭೇಟಿ ನೀಡುವ ಪ್ರವಾಸಿಗರು, ಬೇರೆ ಬೇರೆ ದೇಶಗಳಿಂದ ವಲಸೆ ಹೋದವರಿಗೆ ಅಲ್ಲಿನ ಚಿನ್ನ ಖರೀದಿಯಲ್ಲಿ ಆಸಕ್ತಿ ಹೆಚ್ಚು. ಹಳದಿ ಲೋಹಕ್ಕೆ ಈ ದೇಶದಲ್ಲಿ ಏಕೆ ಅಂತ ಖ್ಯಾತಿ ಎಂಬ ಪ್ರಶ್ನೆ ಎಲ್ಲರಿಗೂ ಬರುವುದು ಸಹಜವೇ. ಅಂದ ಹಾಗೆ ದುಬೈನಲ್ಲಿ ಚಿನ್ನ ಖರೀದಿಗೆ ಆಸಕ್ತಿ ಹೆಚ್ಚಾಗಲು ಹಲವಾರು ಕಾರಣಗಳಿವೆ. ನಿತ್ಯ ಧರಿಸುವ ಆಭರಣವೇ ಆಗಲಿ ಅಥವಾ ಅದ್ದೂರಿ ಸಮಾರಂಭದಲ್ಲಿ ಬಳಸುವಂತಹ ಆಭರಣವೇ ಆಗಿರಲಿ, ದುಬೈನಲ್ಲಿ ನಾನಾ ಬಗೆಯ ಆಫರ್ಗಳು ಕೂಡ ಸಿಗುತ್ತವೆ. ಇದರಿಂದಾಗಿ ಚಿನ್ನಾಭರಣ ಖರೀದಿ ಬಹಳ ಹೆಸರುವಾಸಿಯಾಗಿದೆ. ಆದರೆ ದುಬೈನ ವಿಶೇಷತೆಗಳ ಬಗ್ಗೆ ಮುಖ್ಯವಾಗಿ 5 ಕಾರಣಗಳ ಪಟ್ಟಿಯನ್ನು ನಾವು ಇಲ್ಲಿ ಮಾಡಬಹುದು. ಮೊದಲನೇದಾಗಿ, ದುಬೈನಲ್ಲಿ ಸಿಗುವುದು ಶುದ್ಧ ಚಿನ್ನ. ದುಬೈನಲ್ಲಿ ಚಿನ್ನ ಖರೀದಿಸುವಾಗ ಶುದ್ಧತೆ ಬಗ್ಗೆ ಚಿಂತಿಸುವ ಅಗತ್ಯವೇ ಇಲ್ಲ. ಜ್ಯುವೆಲರಿ ಶಾಪ್ನವರು ಮಾರುವ ಎಲ್ಲ ಆಭರಣಗಳ ಪರಿಶುದ್ಧತೆ ಬಗ್ಗೆ ಸರ್ಕಾರವೇ ಖಾತ್ರಿಪಡಿಸುತ್ತದೆ. ಆಭರಣದ ಪರಿಶುದ್ಧತೆಯನ್ನು ತಿಳಿಯಲು ಹಾಲ್ಮಾರ್ಕ್ ಕಡ್ಡಾಯವಾಗಿದೆ. ಗ್ರಾಹಕರು ಕೇಳುವಾಗ ಆ ಪರಿಶುದ್ಧತೆಯ ಪ್ರಮಾಣ ಪತ್ರ ಅಂಗಡಿಯವರು ನೀಡಲೇಬೇಕು. ಇನ್ನು ಆ ಸರ್ಟಿಫಿಕೇಟ್ ನಲ್ಲಿ ಶುದ್ಧತೆ, ಕ್ಯಾರೆಟ್, ಚಿನ್ನದ ಹಾಗೂ ರತ್ನಗಳು ಬಳಸುವಂತಹ ಅದರ ತೂಕ, ತಯಾರಿಕೆ ವೆಚ್ಚವನ್ನ ಸಂಪೂರ್ಣವಾಗಿ ನಮೂದಿಸಲಾಗುತ್ತದೆ. ಪ್ರತಿ ಖರೀದಿಗೂ ಖಾತ್ರಿ ಮತ್ತು ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಮೌಲ್ಯಮಾಪನ ಮಾಡಬಹುದಾಗಿದೆ ಇಲ್ಲಿನ ಚಿನ್ನ. ಈ ಕಾರಣಕ್ಕಾಗಿ ದುಬೈಗೆ ವಲಸೆ ಹೋಗಿದ್ದವರು ಬಹುಪಾಲು ಮಂದಿ ತಮ್ಮ ತವರಿಗೆ ಬರುವಾಗ ಚಿನ್ನವನ್ನು ಹೆಚ್ಚಿಗೆ ಖರೀದಿ ಮಾಡಿಕೊಂಡು ಬರುತ್ತಾರೆ. ಎರಡನೆಯ ಕಾರಣ, ಇಲ್ಲಿಯ ಚಿನ್ನದ ಬೆಲೆ ಅಗ್ಗವಾಗಿದೆ. ದುಬೈನಲ್ಲಿ ತೆರಿಗೆಯಿಂದ ವಿನಾಯಿತಿ ದೊರೆಯುತ್ತದೆ. ಇದೊಂದೇ ಕಾರಣಕ್ಕೆ ದುಬೈಗೆ ತೆರಳಲು ಮತ್ತು ಚಿನ್ನ ಖರೀದಿಸಲು ಜನರು ಇಷ್ಟಪಡುತ್ತಾರೆ. ಗ್ರಾಹಕರು ಚಿನ್ನಾಭರಣಕ್ಕೆ ಮಾತ್ರ ಹಣ ಪಾವತಿಸಬೇಕಾಗುತ್ತದೆ. ಕಳೆದ ವರ್ಷ ದುಬೈನಲ್ಲಿ 5% ವ್ಯಾಟ್ ಅನ್ನು ಪರಿಚಯಿಸಲಾಯಿತು. ಆದರೂ ಕೂಡ ಉಳಿದ ದೇಶಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿನ ಚಿನ್ನ ಅಗ್ಗವಾಗಿದೆ. ಮೂರನೇ ಕಾರಣ, ನಾನಾ ಡಿಸೈನರ್ ಆಭರಣಗಳು ಇಲ್ಲಿ ದೊರೆಯುತ್ತವೆ. ದುಬೈನಲ್ಲಿ ಚಿನ್ನದ ಖರೀದಿದಾರರಿಗೆ ಸ್ವರ್ಗವೆಂದೇ ಹೇಳಲಾಗುತ್ತದೆ. ಬಟ್ಟೆ, ಎಲೆಕ್ಟ್ರಾನಿಕ್ಸ್
ಮಾತ್ರವಲ್ಲ, ಇಲ್ಲಿ ಚಿನ್ನ ಖರೀದಿ ಕೂಡ ಖ್ಯಾತಿಯನ್ನು ಪಡೆದಿದೆ. ದುಬೈನಲ್ಲಿ ಚಿನ್ನ ಖರೀದಿಗೆ ನಾನಾ ಮಳಿಗೆಗಳಿವೆ, ಮಾಲ್ಗಳಿವೆ. ನಗರದ ಯಾವುದೇ ಮಾಲ್ನಲ್ಲಿ 10 ಚಿನ್ನದ ಮಳಿಗೆಗಳನ್ನು ನೀವು ಕಾಣಬಹುದು. ಎಲ್ಲೇ ಹೋದರೂ ಜಗತ್ತಿನ ನಾನಾ ಡಿಸೈನ್ಗಳನ್ನ ನೀವು ಒಂದೇ ಅಂಗಡಿಯಲ್ಲಿ ಕೂಡ ಕಾಣಬಹುದು. 4ನೇ ಕಾರಣ, ಎಲ್ಲ ಮಳಿಗೆಗಳಲ್ಲೂ ಒಂದೇ ದರ ಇರುತ್ತದೆ. ದುಬೈನಲ್ಲಿ ಚಿನ್ನದ ಬೆಲೆಯು ಅಂತಾರಾಷ್ಟ್ರೀಯ ದರವನ್ನು ಅನುಸರಿಸುತ್ತದೆ. ಅಲ್ಲಿ ಎಲ್ಲ ಮಳಿಗೆಗಳಲ್ಲೂ ಒಂದೇ ಬಗೆಯ ದರ ಇರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಹೇಗೆ ಏರಿಳಿತ ದಾಖಲಾಗುತ್ತದೆಯೋ ಅದೇ ರೀತಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯೂ ಚಿನ್ನದ ದರ ಏರಿಳಿತವನ್ನು ಕಾಣುತ್ತದೆ. ಅದರ ಲಾಭವನ್ನು ಪಡೆಯಬಹುದಾದ ಗ್ರಾಹಕರು ಕಡಿಮೆ ಬೆಲೆಗೆ ಚಿನ್ನವನ್ನು ಖರೀದಿ ಮಾಡಬಹುದು. ಆದ್ದರಿಂದ ಚಿನ್ನ ಖರೀದಿಗೂ ಮುನ್ನ ದುಬೈನ ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟಿದೆ ಎಂದು ಇಲ್ಲಿಯೂ ಕೂಡ ಇತ್ತೀಚೆಗೆ ಪರಿಶೀಲನೆ ಮಾಡಿಕೊಳ್ಳುತ್ತಿದ್ದಾರೆ. 5ನೇ ಕಾರಣ, ತಯಾರಿಕೆ ವೆಚ್ಚದಲ್ಲಿ ನೀವು ಚೌಕಾಶಿ ಮಾಡಬಹುದು. ದುಬೈನಲ್ಲಿ ತಯಾರಿಕೆ ವೆಚ್ಚವನ್ನ ಚೌಕಾಶಿ ಮಾಡಬಹುದು, ಅಂದ್ರೆ ಬಾರ್ಗೇನ್ ಮಾಡಬಹುದು. ಒಂದು ಆಭರಣ ತಯಾರಿಸಲು ತಗುಲುವ ವೆಚ್ಚವನ್ನು ತಯಾರಿಕೆ ವೆಚ್ಚ ಎನ್ನಲಾಗುತ್ತದೆ. ಅಂತಹ ಆಭರಣ ಮತ್ತು ಯಾವ ಜ್ಯುವೆಲರಿ ಮಳಿಗೆಯಿಂದ ಖರೀದಿಸಿದ್ದೀರಿ ಎಂಬುದರ ಆಧಾರದಲ್ಲಿ ತಯಾರಿಕೆ ವೆಚ್ಚ ನಿರ್ಧಾರ ಆಗುತ್ತದೆ. ಆದರೆ ದೊಡ್ಡ ಆಭರಣಗಳ ಮಳಿಗೆಯಲ್ಲಿ ಚೌಕಾಸಿ ಮಾಡಿಸುವುದು ಸವಾಲಿನ ಸಂಗತಿಯೇ ಆಗಿದೆ. ಆದರೆ ಮಾಮೂಲಿ ಮಳಿಗೆಗಳಲ್ಲಿ ಇಂಥ ಸಮಸ್ಯೆ ಇಲ್ಲ. ಎಷ್ಟು ಮೊತ್ತದ ಚಿನ್ನವನ್ನು ಖರೀದಿಸಿದ್ದೀರಿ ಎಂಬ ಆಧಾರದಲ್ಲಿ ತಯಾರಿಕೆ ವೆಚ್ಚವನ್ನು ಕಡಿಮೆ ಮಾಡುತ್ತಾರೆ ಹಾಗೂ ಒಳ್ಳೆಯ ಡಿಸ್ಕೌಂಟ್ ಅನ್ನು ಕೂಡ ಕೊಡುತ್ತಾರೆ. ಹಣಕಾಸಿನ ವಿನಿಮಯದ ಮಾಧ್ಯಮದಲ್ಲಿ ಚಿನ್ನವು ಬಳಸಲ್ಪಡುತ್ತದೆ. ವಿಶ್ವದ ಹೆಚ್ಚಿನ ರಾಷ್ಟ್ರಗಳು ಚಿನ್ನವನ್ನೇ ಆರ್ಥಿಕ ಪ್ರಮಾಣವನ್ನಾಗಿ ಮಾನ್ಯ ಮಾಡಿವೆ. ಚಿನ್ನವು ಆಭರಣಗಳಲ್ಲಿ ಮತ್ತು ನಾಣ್ಯಗಳಲ್ಲೂ ಕೂಡ ಹಿಂದೆ ಬಳಸಲಾಗುತ್ತಿತ್ತು, ಈಗಲೂ ಕೂಡ ಬಳಸುತ್ತಾರೆ. ಶುದ್ಧ ಚಿನ್ನವು ಅತಿ ಮೃದುವಾದ್ದರಿಂದ ಸಾಮಾನ್ಯವಾಗಿ ಮೂಲ ಲೋಹಗಳ ಮಿಶ್ರಣವಾಗಿ ಅದನ್ನು ಬಳಸಲಾಗುತ್ತದೆ. ಮಿಶ್ರ ಲೋಹಗಳಲ್ಲಿರುವ ಚಿನ್ನದ ಪ್ರಮಾಣವನ್ನು ಕ್ಯಾರೆಟ್ಗಳ ಅಳತೆಯಾಗಿ ಅಳೆಯಲಾಗುತ್ತದೆ. ಅತ್ಯಂತ ಶುದ್ಧ ಚಿನ್ನವು 24 ಕ್ಯಾರೆಟ್ ಎಂದು ಪರಿಗಣಿಸಲ್ಪಟ್ಟಿದೆ. ಆಭರಣಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವ ಚಿನ್ನದ ಮಿಶ್ರಧಾತು 22 ಕ್ಯಾರೆಟ್ದು. ಅದರಲ್ಲಿ 22 ಭಾಗ ಚಿನ್ನ ಮತ್ತು 2 ಭಾಗ ತಾಮ್ರದ್ದು ಆಗಿರುತ್ತದೆ. ತಾಮ್ರದ ಮಿಶ್ರಣದಿಂದ ಚಿನ್ನದ ಬಣ್ಣವು ಕೊಂಚ ಕೆಂಪಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಗಳು ಸ್ಥಿರವಾಗಿ ಹೆಚ್ಚುತ್ತಿವೆ. ಪ್ರತಿ 10 ಗ್ರಾಂ ಚಿನ್ನದ ಬೆಲೆ 50 ರಿಂದ 60 ಸಾವಿರವರೆಗೂ ಇದೆ ಎಂದು ಹೇಳಲಾಗುತ್ತಿದೆ. ಆದರೆ 1947ರಲ್ಲಿ ದೇಶವನ್ನು ಬ್ರಿಟಿಷ್ ಗುಲಾಮಗಿರಿಯಿಂದ ಮುಕ್ತಗೊಳಿಸಿದಾಗ ಇದೇ ಚಿನ್ನದ ಮೌಲ್ಯ ಆಗಸ್ಟ್ 15, 1947ರಂದು ಇದರ ಬೆಲೆ 10 ಗ್ರಾಮಿಗೆ 80 ರೂಪಾಯಿಯಾಗಿತ್ತು. ಇಂದು ಇದರ ಬೆಲೆ 600ಕ್ಕೂ ಹೆಚ್ಚು ಪಟ್ಟು ಹೆಚ್ಚಾಗಿದೆ. ಆಗಿನ ಕಾಲದಲ್ಲಿ ಎಲ್ಲಾದರೂ ನಮ್ಮ ಹಿರಿಯರು ಅಲ್ಪ ಸ್ವಲ್ಪ ಚಿನ್ನ ಮಾಡಿಟ್ಟಿದ್ದರೆ ಇಂದು ನೀವು ಕುಬೇರರಾಗಿದ್ದೀರಿ ಎಂದರ್ಥ. ಸ್ನೇಹಿತರೆ, ಸೆಂಟ್ರಲ್ ಬ್ಯಾಂಕ್ ಪ್ರಕಾರ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವಂತಹ ದೇಶ ಮೊದಲನೇದಾಗಿ ಅಮೆರಿಕ, ಎರಡನೇದಾಗಿ ಜರ್ಮನಿ, ಮೂರನೇದಾಗಿ ಇಟಲಿ, ಫ್ರಾನ್ಸ್, ರಷ್ಯಾ, ಸ್ವಿಟ್ಜರ್ಲ್ಯಾಂಡ್, ಜಪಾನ್ ಹಾಗೂ ಭಾರತವಾಗಿವೆ. ಹಾಗೆಯೇ ಇಡೀ ವಿಶ್ವದಲ್ಲಿ ಸೆಂಟ್ರಲ್ ಬ್ಯಾಂಕ್ ಹೇಳಿಕೆಯ ಪ್ರಕಾರ ಅತಿ ಹೆಚ್ಚು ಚಿನ್ನವನ್ನು ಖರೀದಿಸುವ ಹಾಗೂ ಮಾರುವಂತಹ ದೇಶಗಳಲ್ಲಿ ಮೊದಲನೇ ಸ್ಥಾನ ಟರ್ಕಿಗೆ ಇದೆ, ಎರಡನೇ ಸ್ಥಾನ ಭಾರತಕ್ಕೆ ಇದೆ, ಮೂರನೇ ಸ್ಥಾನ ರಷ್ಯಾ, ಆಮೇಲೆ ಸೌದಿ ಅರೇಬಿಯಾ, ಕತಾರ್, ಹೀಗೆ ಇನ್ನು ಹಲವಾರು ದೇಶಗಳಲ್ಲಿ ಚಿನ್ನವನ್ನು ಅತಿ ಹೆಚ್ಚು ಮಾರಲು ಹಾಗೂ ಕೊಳ್ಳಲು ಜನರು ಬಯಸುತ್ತಾರೆ. ಇದೇ ಕಾರಣ ನೀವೇ ಊಹಿಸಬಹುದು, ಭಾರತದಲ್ಲಿ ಬ್ಯಾಂಕ್ಗಳಿಗಿಂತ ಜಾಸ್ತಿ ಮನೆಗಳಲ್ಲಿ ಚಿನ್ನ ಇದೆ. ಭಾರತೀಯರಿಗೆ ಚಿನ್ನ ಅಂದರೆ ಮೊಟ್ಟ ಮೊದಲ ಪ್ರೇಮ. ಅದು ಮದುವೆಯಾಗಿರಲಿ, ಮುಂಜುವೆಯಾಗಿರಲಿ ಅಥವಾ ಗೃಹ ಪ್ರವೇಶವೇ ಆಗಿರಲಿ, ಎಲ್ಲ ಸಂದರ್ಭಗಳಲ್ಲೂ ಭಾರತೀಯರಿಗೆ ಚಿನ್ನದ ಮೇಲೆ ಮೋಹ ಇದ್ದೇ ಇದೆ. ಇದೇ ಕಾರಣ ಇಡೀ ವಿಶ್ವದಲ್ಲಿ ಭಾರತ ಚಿನ್ನವನ್ನು ಕೊಳ್ಳುವುದರಲ್ಲಿ ಎರಡನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಚಿನ್ನದ ಬಗ್ಗೆ ಇನ್ನೂ ಹಲವಾರು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಕೆ ಪ್ರಯತ್ನ ಪಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.